ಮದುಮಗಳು, ವಿಧಿ, ನೀ ಹಚ್ಚಿದ ಕುಂಕುಮದಂತಹ ಧಾರಾವಾಹಿಗಳಲ್ಲಿ ಅಭಿನಯಿಸಿದ ಕಿರುತೆರೆ ನಟಿ ರಶ್ಮಿ ಜಯರಾಜ್ ರವರಿಗೆ ಹೆಣ್ಣು ಮಗು ಜನಿಸಿದೆ. ಹೌದು, ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಕಿರುತೆರೆ ನಟಿ ರಶ್ಮಿ ಜಯರಾಜ್ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗಳೊಂದಿಗೆ ನನ್ನ ಮೊದಲ ಫೋಟೋ, ಅಪ್ಪನ ರಾಜಕುಮಾರಿ, ನನ್ನ ಪ್ರಪಂಚ ಎಂದು ಬರೆದು ತನ್ನ ಕಂದಮ್ಮನ ಜೊತೆಗೆ ತೆಗೆದ ಮೊದಲ ಫೋಟೋ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನು ರಶ್ಮಿ ಜಯರಾಜ್ ರವರು 2020 ನವೆಂಬರ್ ತಿಂಗಳಿನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು 2021 ಫೆಬ್ರವರಿ ತಿಂಗಳಿನಲ್ಲಿ ರಿಚಿ ಜೊತೆ ಮದುವೆಯಾಗಿದ್ದರು. ಆ ಸಮಯದಲ್ಲಿ ಕೊರೋನಾ ಇದ್ದದ್ದರಿಂದ ಆತ್ಮೀಯರು ಮತ್ತು ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ದರು. ರಶ್ಮಿ ಮತ್ತು ರಿಚಿ ದಂಪತಿಯ ಕೆಲವು ಸುಂದರ ಕ್ಷಣಗಳು ಅವರ ಅಭಿಮಾನಿಗಳಿಗಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ರಶ್ಮಿ ಜಯರಾಜ್ ರವರಿಗೆ ಶುಭಾಶಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ.